ವನ್ಸೆ ಪಂಚಾಯತ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಎಸ್ಎಲ್ಆರ್ಎಂ ಘಟಕದ ಅಧೀನ ಸಂಸ್ಥೆ ಸ್ವಾವಲಂಬನಾ ಮಹಿಳಾ ಹೊಲಿಗೆ ತರಬೇತಿ ಕೇಂದ್ರವನ್ನ ರಾಜಕೀಯ ದ್ವೇಷದಿಂದ ಸ್ಥಳಾಂತರ ಮಾಡಿರುವುದು ಸರಿಯಾದ ನಡೆಯಲ್ಲ ಎಂದು ಮಾಜಿ ಶಾಸಕ ಕಾಂಗ್ರೆಸ್ನ ಮುಖಂಡ ಕೆ ಗೋಪಾಲ ಪೂಜಾರಿ ಆರೋಪಿಸಿದ್ದಾರೆ. ಇವರು ವನ್ಸೆಯ ಸ್ವಾವಲಂಬನಾ ಹೊಲಿಗೆ ತರಬೇತಿ ಕೇಂದ್ರವನ್ನ ಕಾನೂನು ಬಾಹಿರವಾಗಿ ಮುಚ್ಚಿರುವುದನ್ನು ಖಂಡಿಸಿ ಕುಂದಾಪುರ ತಾಲೂಕು ಪಂಚಾಯತ್ ರಾಜ್ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಉಪ್ಪುಂದಪೇಟೆಯಲ್ಲಿ ನಡೆದ ಸರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕ ಸುಕುಮಾರ್ ಶೆಟ್ಟಿ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಬೈಂದೂರಿನ ಶಾಸಕರು ಆತ್ಮನಿರ್ಭರತೆಯ ಕನಸು ಕಂಡು ಸ್ವಾವಲಂಬಿಯಾಗಿ ಬದುಕುತ್ತಿದ್ದ ಮಹಿಳೆಯರನ್ನ ಬೀದಿಗೆ ತಳ್ಳಿದ್ದಾರೆ. ಸುಕುಮಾರ್ ಶೆಟ್ಟಿಯವರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ ಎಂದಿದ್ದಾರೆ. ಆ ಕಟ್ಟಡವನ್ನು ನಿರ್ಮಿಸಿ ಕಾಯಂ ಕಟ್ಟಡವನ್ನು ಮಾಡಿಕೊಡ್ತೀವಿ ತಿಂಗಳ ಆದೇಶ ಕೊಡಿ, ಆ ಮಹಿಳೆಯರು ಮನಸ್ಸೊಲಿಸುವಂತ ಕೆಲಸವನ್ನ ನಾವು ಅಲ್ಲಿ ಸಂಘಟನೆಯವರ ಮೂಲಕ ಮಾಡ್ತೇವೆ ಅನ್ನೋ ಮಾತನ್ನೇ ಹೇಳಿದ್ರು. ಆದ್ರೆ ಹೇಳಿದ್ರು 1 ವಾರ ಟೈಮ್ ಕೊಡ್ತೇನೆ, ಮತ್ತೆ ಪುನಃ ಅವ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ ಅಂತ ಹೇಳಿದ. ಸಿಇಒ ಸಾಯಂಕಾಲ 6:15 ಗಂಟೆಗೆ 5:30 ಗಂಟೆಗೆ ಹೇಳ್ತಾರೆ, ಗಡಿಬಿಡಿ ಮಾಡಬೇಡಿ, ಯಾರಿಗೆ ಆಡಳಿತಾಧಿಕಾರಿ ಪಂಚಾಯತ್ ಹೇಳ್ತಾರೆ. ಸಾಯಂಕಾಲ 6:15 ಗಂಟೆಗೆ ಇಒ ನೋಟಿಸ್ ಮಾಡ್ತಾರೆ, ಕಾನೂನು ಅನುಸಾರ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. 6:49ಕ್ಕೆ ಇವಾಗ ನೋಟಿಸ್ ಮಾಡ್ತಾರೆ, ಕಾನೂನು ಅನುಸಾರ ಕ್ರಮ ಕೈಗೊಳ್ಳಿ ಅಂತ ಆಡಳಿತಾಧಿಕಾರಿ ಪಿಡಿಯವರು 7 ಗಂಟೆಗೆ ಕೊಡ್ತಾರೆ. 7:15ಗೆ ಆ ಮಹಿಳೆಯರ ಏನು ಪೊಲೀಸ್ ರಕ್ಷಣೆ, ಪೊಲೀಸ್ ಬೀಗ ಒಡೆಯವರಿಗೆ ರಕ್ಷಣೆ ಕೊಡುತ್ತೆ ಬಿಟ್ರೆ ಯಾರು ಮಹಿಳೆಯರು 38 ಜನ ಟ್ರೈನಿಂಗ್ ಅಲ್ಲಿ ಇದ್ದಾರೆ, 40 ಜನ ಹೋಗ್ತಾ ಇದ್ದಾರೆ, ಆ ಮಹಿಳೆಯರಿಗೆ ರಕ್ಷಣೆ ಕೊಡೋದು ಬಿಟ್ಕೊಂಡು ಈ ಪಿಡಿಒ ಆಡಳಿತ ಅಧಿಕಾರಿ ಮತ್ತು ಇಒರ ಮೂಲಕ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೋಸ್ಕರ ವ್ಯಾನ್ ಗಟ್ಟಲೆ ಜನ ತಕೊಂಡು ಬಂದು ಎಕ್ಸೆಲ್ ಪ್ಲೇನಲ್ಲಿ ಕಟ್ ಮಾಡಿ 7:15 ಗಂಟೆಗೆ ಬೀದಿಗೆ ಮಳೆ ಬರ್ತದೆ, ಜಡಿ ಮಳೆ ಬರ್ತಿದೆ, ಆ ಕಷ್ಟಪಟ್ಟು ತಂದ ಹೊಲಿಗೆ ಯಂತ್ರವನ್ನು ಬೀದಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. ಇವತ್ತು ಪಂಚಾಯತ್ ರಾಜ್ ಆಕ್ಟ್ ನಲ್ಲಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಅವರಿಗೆ ಯಾವ್ದಾದ್ರು ಖಾಲಿ ಮಾಡೋದಿದ್ರೆ ಯಾವ್ದಾದ್ರು ಕ್ರಮಗೊಳ್ಳೋದು ಅವ್ರಿಗೆ ಅವಕಾಶ ಇದೆ. ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ